ಇತಿಹಾಸ ಪ್ರಸಿದ್ಧ ಕಟ್ಪಾಡಿ ಬೀಡು ಮೂಡುಪಡು ಜೋಡುಕೆರೆ ಕಂಬಳಕ್ಕೆ ಧಾರ್ಮಿಕ ಸಿದ್ಧತೆಗಳು ನಡೆಯಿತು. 2 ತಿಂಗಳು ಮೊದಲು ಕಂಬಳ ಗದ್ದೆಯನ್ನ ಹದ ಮಾಡಿ ಕೆರೆ ನಿರ್ಮಾಣ ಮಾಡ್ತಾರೆ. ಕಂಬಳ ಆರಂಭಗೊಳ್ಳುವ ಮೊದಲು ನೆರವೇರಿಸಲಾಗ್ತದೆ. ಇದಕ್ಕೆ ಕೆರೆ ಪೂಜೆ ಅಂತ ಹೆಸರು. ಕಟ್ಪಾಡಿ ಬೀಡು ಕುಟುಂಬಸ್ಥರು, ಕಂಬಳ ಸಮಿತಿಯ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕಂಬಳದಲ್ಲಿ ಭಾಗವಹಿಸುವವರಿಗೆ ಓಡುವ ಕೋಣಗಳಿಗೆ ಯಾವುದೇ ಸಮಸ್ಯೆ ಆಗದಿರಲಿ ಎಂಬ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತದೆ. 2 ದಿನಗಳ ಕಾಲ ಕಟ್ಪಾಡಿ ಕಂಬಳ ಅದ್ಧೂರಿಯಾಗಿ ನೆರವೇರಲಿದ್ದು ಸಾವಿರಾರು ಮಂದಿ ಭಾಗಿಯಾಗಲಿದ್ದಾರೆ.